ಇದೆಲ್ಲ ಪ್ರಾಬ್ಲಮ್ ಏನಂದರೆ ಈ ಎಲ್ಲ ಹೋಮ್ ಸ್ಟೇ ಆಗೋದೆಲ್ಲ. ಸೊ ಮಳೆ ಶುರುವಾಯಿತು, ಮಾತು ಶುರುವಾಗಲಿ. ಓಕೆ, ಮಳೆ ಶುರುವಾಯಿತು, ನಮ್ಮ ಮಾತು ಶುರುವಾಗ್ತದೆ ಇನ್ನೇನು. ಈಗ ಸ್ವಲ್ಪ ನಿಂತಿದೆ ಆ್ಯಕ್ಚುಲಿ ಮಳೆ. ಸೊ ಇನ್ನೇನು ಶುರು ಆಗುತ್ತೆ ನಮ್ಮದು ರೈಡ್. ಆ್ಯಕ್ಚುಲಿ ನಿನ್ನೆ ಒಂಥರ ಹೇಗೆ ನೋಡ್ತಿದೆ ಅಂದರೆ ಲೈಕ್ ಜಸ್ಟ್ ಟುವರ್ಡ್ಸ್ ವೆಸ್ಟರ್ನ್ ಘಾಟ್ಸ್ ಎಲ್ಲರೂ ಒಂದು ಕಡೆ ಹೋಗಿ ಸ್ಟೇ ಆಗಿ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಒಂದು ಕಡೆ ಆಗುಂಬೆ ಆ ಕಡೆ ನೋಡ್ತಾ ಇದ್ದೆ. ಸೊ ತುಂಬ ಹುಡುಕಿ ಅದನ್ನು ದೊಡ್ಡ ಸ್ಟೋರಿ, ಅದು ನಾನು ಹೇಳ್ತೀನಿ ಆ್ಯಕ್ಚುಲಿ. ಎಲ್ಲ ಹೋಮ್ ಸ್ಟೇ ಅದು ಏನಾದ ಕತೆ ಎಲ್ಲ ಆಮೇಲೆ. ಬಟ್ ಫಾರ್ ನಾವು ಸ್ಟಾರ್ಟ್ ಮಾಡ್ತೀವಿ ಏನು ರೈಡ್. ಎಸ್, ಮಳೆ ಶುರುವಾಯಿತು. ಬ್ರೇಕ್ ಕೊಡ್ತು. ಮಳೆಗಾಲ ಬಂತಂದರೆ ನಾರ್ಮಲ್ ಪ್ಲೇಸಸ್ ಕೂಡ ಒಂಥರ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದರ ನಾರ್ಮಲ್ ಪ್ಲೇಸ್ ಬಟ್ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಫುಲ್ ಒದ್ದೆ ಮಳೆ ಬಂದರು. ನಾವು ಮಳೆ ಆ್ಯಕ್ಚುಲಿ ಬರ್ತಾ ಇತ್ತು ಬೆಳಗ್ಗೆನೆ. ನಾವು ರೈನ್ ಕೋಟ್ ಹಾಕ್ಕೊಂಡಿಲ್ಲ ಫಸ್ಟ್ ಮಳೆ ಎಲ್ಲ, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ. ಸೊ ಎಲ್ಲ ಒದ್ದೆ ಆಯ್ತು. ಆ್ಯಕ್ಚುಲಿ ಫುಲ್ ಜೋರು ಮಳೆ ಇತ್ತು ಅಲ್ಲಿ ಬರ್ತಾ. ಇವಾಗ ಸ್ವಲ್ಪ ಕಮ್ಮಿ ಇದೆ. ನಾಟ್ ಶ್ಯೂರ್, ಇನ್ನೂ ಘಾಟ್ ಮೇಲೆ ಹೋಗ್ಬೇಕಷ್ಟೇ. ನಾವೀಗ ಹೆಬ್ರಿಯಿಂದ ಟುವರ್ಡ್ಸ್ ಹೆಬ್ರಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ 2 ವೇ ಇದೆ, ಲೈಕ್ ಆಗುಂಬೆ ಕಡೆ ಹೋಗ್ಬೋದು, ಇಲ್ಲಾರ ಸೊ ನಾನೊಂದು ಹೋಮ್ ಸ್ಟೇ ನೋಡಿದ್ದೀನಿ ಅದು ಆ ಕಡೆ ಆಗುಂಬೆ ಅದರ ಕಡೆ ಒಂದು ಬ್ಯಾಕ್ ವಾಟರ್ಸ್ ಇದೆ. ನನಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಎಲ್ಲಿ ಏನು ಮೇಯ್ತಾ ಅಂತ. ಜಸ್ಟ್ ಅದೊಂಥರ ಆ ಕಡೆ ಜಾಸ್ತಿ ಹೋಗಿಲ್ಲ, ಸೊ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇಲ್ಲಿ ಗೋವಾ ಆಗುಂಬೆ ಅಂತ ಅಂದ್ಕೊಂಡ್ವಿ, ಬಟ್ ಮೋಸ್ಟ್ಲಿ ಬರ್ತಾ ಆಗುಂಬೆ ಬರ್ತೀವಿ, ಹೋಗ್ತಾ ಹುಲಿಕಲ್ ಘಾಟ್ ಹೋಗ್ತೀವಿ. ಸೊ ಅದಕ್ಕೆ ಈ ಕಡೆ ಬಂದ್ವಿ. ಇಷ್ಟ ಫುಲ್ಲು ಒದ್ದೆ ಆಗಿದೆ. ರೂಟಿಂದ ಆ್ಯಕ್ಚುಲಿ ಹೋಗ್ತೀನಿ ಹುಲಿಕಲ್ಗೆ. ಮೈಕ್ ಹಾಕಿಲ್ಲ ಯಾಕಂದರೆ ಇಟ್ಸ್ ಲೈಕ್ ತುಂಬ ಮಳೆ ಇತ್ತು. ಪ್ಲಸ್ ಅದು ನಂತರ ಅದು ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡಿದರೆ ಅದು ವಾಟರ್ ಪ್ರೂಫ್ ಅಲ್ಲ ಆ್ಯಕ್ಚುಲಿ. ಸೊ ನಾವು ಇವಾಗ ಕಮಲಶಿಲೆ ಇದರಿಂದಾಗಿ ಮುಂದೆ ಹುಲಿಕಲ್ ಘಾಟ್ ಆಗಿ ಹೋಗ್ತೀವಿ. ಸೊ ಇದು ಆ್ಯಕ್ಚುಲಿ ಕಮಲಶಿಲೆ, ಇದರ ನೆಕ್ಸ್ಟಲ್ಲಿ ಬರೋದು ಕೆರಾಡಿ ಅಂತ. ಸೊ ರಿಷಬ್ ಶೆಟ್ಟಿ ಅವರ ಹುಟ್ಟೂರು ಅದು ಆ್ಯಕ್ಚುಲಿ ಕೆರಾಡಿ. ನಾನು ಕಮಲಶಿಲೆ ಲಾಸ್ಟ್ ಟೈಮೆಲ್ಲ ಬಂದಿದ್ದೆ. ಇಟ್ಸ್ ನೈಸ್ ಪ್ಲೇಸ್ ಆ್ಯಕ್ಚುಲಿ, ಇಲ್ಲೆಲ್ಲ ನೋಡೋಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬಟ್ ಯಾವುದು ನನಗೆ ಒಂದು ಪ್ರಾಪರ್ ಸ್ಟೇ ಎಲ್ಲ ಸಿಕ್ಕಿರಲಿಲ್ಲ. ಸೊ ಎನಿವೆ ಇಲ್ಲಿ ಹುಲಿಕಲ್ ಕ್ರಾಸ್ ಆಗಿ ಫಸ್ಟ್ ಹೋಮ್ ಸ್ಟೇ ಹೋಗ್ತೀವಿ, ಆಮೇಲೆ ವಿಲ್ ಎಕ್ಸ್ಪ್ಲೋರ್ ಲಗೇಜ್ ಎಲ್ಲ ಇಟ್ಟು. ನಾವು ಲಾಸ್ಟ್ ಟೈಮ್ ಬಂದಾಗ ಆ್ಯಕ್ಚುಲಿ ಒಳ್ಳೆ ವ್ಯೂ ಪಾಯಿಂಟ್ ಥರ ಇತ್ತು. ಇವಾಗ ಐ ಥಿಂಕ್ ಇದನ್ನೇ ಒಂಥರ ವ್ಯೂ ಪಾಯಿಂಟ್ ಥರ ಮಾಡಿ ಆಮೇಲೆ ಮೋಸ್ಟ್ಲಿ
ಒಂಥರ ಇದಿಲ್ಲ ಅಲ್ಲಿ ಒಂಥರ ಕೃತಕ ಥರ ಕಾಣುತ್ತೆ. ಲಾಸ್ಟ್ ಟೈಮ್ ಬರುವಾಗಲೂ ಒಂಥರ ಆ್ಯಕ್ಚುಲಿ ಒಂದು ಅಡ್ಡ ಕಟ್ಟಿರೋ ಥರನೇ ಇತ್ತು, ಬಟ್ ಇಟ್ ಲುಕ್ಸ್ ಆಲ್ ನ್ಯಾಚುರಲ್. ಇನ್ನು ಈ ಥರ ಕಾಂಕ್ರೀಟ್ ಇದಾಗುತ್ತೆ, ಇಂಟ್ರೆಸ್ಟ್ ಹೋಗುತ್ತೆ. ಯಾರು ವಿಶೀಲಾಗ್ತಿದ್ದಾರೆ? ಅದು ಹಕ್ಕಿ ಹಕ್ಕಿ ಅಥವಾ ಯಾರೋ ಕೂತು ವಿಶೀಲಾಗ್ತಿದ್ದಾರೆ ಮೇಲ್ಗಡೆ. ಈಗ ನಿಂತಿತ್ತು ಅಲ್ಲ, ಶುರುವಾಯ್ತು. ಈಗ ಫುಲ್ ಫಾಗ್ ಆಯ್ತು ಆ್ಯಕ್ಚುಲಿ. ಸ್ವಲ್ಪ ಆಗಿ ಬರುವಾಗ ಸ್ವಲ್ಪ ಕ್ಲಿಯರ್ ಇತ್ತು. ಯಾರೋ ವಿಶೀಲಾಗ್ದು ಈಗಿಲ್ಲ. Actually, നമുക്ക് next harvest കാണുന്നത് ಓಕೆ. ಅಲ್ಲಿ ಫಾರೆಸ್ಟ್ ಆಫೀಸರ್ ಕೇಳಿದ್ವಿ ಸ್ವಲ್ಪ ಬುಡುಪುಜಿಯವರಿಗೆ ಒಂದು ಟೆಂಪಲ್ ಅದನ್ನು ಬರ್ಕೊಂಡು ಬಂದರು. ಆ ಸೈಡ್ ಒಂದು ಟೆಂಪಲ್ ಬರುತ್ತಂತೆ, ಬಟ್ ಅದು ಈ ರೂಟು ಪಬ್ಲಿಕ್ ಆಕ್ಸೆಸ್ ಇಲ್ಲ ಅಂತ. ಇಲ್ಲಿಗೋ ಬಂದ ರೂಟಿಗೆ ಬಂದ ದಾರಿಗೆ ಸುಂಕ ಇಲ್ಲ. ಅಲ್ಲೊಂದು ಬೋರ್ಡ್ ಕಾಣ್ತು, ಅಬ್ಬಿ ಫಾಲ್ಸ್ ಅಂತ. ಸೊ ಇಲ್ಲೇ 1 ಕಿಲೋಮೀಟ್ರ್ ಅಂತ. ಅದು ಯೂಶ್ವಲ್ ಪ್ಲೇಸ್. ವೀಕೆಂಡ್ ಅಂದರೆ ಯೂಶ್ವಲಿ ಕ್ರೌಡ್ ಇರುತ್ತೆ. ನಾವು ಸುಮ್ಮನೆ ಅಲ್ಲಿವರೆಗೆ ಹೋಗ್ತೀವಿ. ಅಲ್ಲಿ ಜಾಸ್ತಿ ಜನ ಇಲ್ಲ ಅಂದರೆ ಒಂದ್ಸಲ ನೋಡ್ಕೊಂಡು ಬರೋದು. ಬಟ್ ಮೋಸ್ಟ್ಲಿ ಮಳೆ ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟೇ, ಸೊ ನೀರಿರೋದು ಕಡಿಮೆನೇ ಮೋಸ್ಟ್ಲಿ. ದಟ್ಟ ಕಾಡಿನ ಮಧ್ಯೆ ಯಾವ್ದಲ್ಲ ಭಾರಿ ಸೋಕೊಂಡು ನಾನೊಂದು ಫೋಟೋ ತೆಗೋಣ ಹೊರಗೆ ಒಳ್ಳೆ ಬೈಕ್ ಬರುತ್ತೆ. ಸ್ವಲ್ಪ ಇಲ್ಲಿವರೆಗೆ ಬಂದರೆ ಅವಸರ ಇದೆ, ಅದು ಎಷ್ಟು ಚೆನ್ನಾಗಿದೆ ಏನು ಅಂತ. ನೀರು ಇನ್ನೂ ಐ ಥಿಂಕ್ ಇವಾಗ ಮಳೆ ಬಂದಿದ್ದಷ್ಟೇ, ಸೊ ಅಷ್ಟು ನೀರಿಲ್ಲ ಇನ್ನು. ಇದು ಯಾವತ್ತೋ ಬಂದಾಗಿದೆ.
ಯಾಕಂದ್ರೆ ಹೋಮ್ ಸ್ಟೇ ಆಗ್ಲಿಕ್ಕೆ ಇಂಪಾರ್ಟೆಂಟ್ ಬೈಕ್ ಏನ ಪಿಂಕ್ ಅಂತ ಇಟ್ಟು ತಿಳ್ಕೊಳ್ಳಿ ಯಾ ನಾವು ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಸೊ ಜಸ್ಟ್ ರೀಚ್ ಆಗಿದೆ ಅಷ್ಟೇ. ಇದು ವ್ಯೂ ಅಂತಲ್ಲ ಆ್ಯಕ್ಚುಲಿ, ಬಟ್ ಆಲ್ ದ ಸೆಟಪ್ ಎಲ್ಲ ಸಕ್ಕ ಚೆನ್ನಾಗಿದೆ. ಅಲ್ಲಿದೆ ಪಾರ್ಕಿಂಗ್. ನಮ್ಮ ಬೈಕ್ ಇಲ್ಲಿ ತರ್ತೀನಿ ಇವಾಗ. ಇಲ್ಲಿ ಒಂಥರ ಸಪ್ರೇಟ್ ಇದು, ಬಟ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ದೊಡ್ಡದು ನೈಸ್. ಒಳ್ಳೆ ಸಖತ್ ಕ್ಲೀನ್ ಇದೆ. ಕೂರಕ್ಕೂ ಒಂಥರ ದೊಡ್ಡ ಸೋಪು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಮನೆಗೆ ಇಟ್ಕೊಂಡು ಹೋಗ್ಬೋದು. ಇನ್ನೊಂದು ಸೋಪ್ ಎರಡಿದೆ. ನೈಸ್. ನಾನು ಬರೋದಿಲ್ಲ. ವಾಶ್ರೂಮ್ ಟ್ರಾನ್ಸ್ಪರೆಂಟಲ್ ಆಗಿ ಗೀಸರ್ ಎಲ್ಲ ಇದೆ. ಇಲ್ಲಿ ನೈಸ್ ವಾರ ಕಬೋರ್ಡ್. ಬಟ್ ಇದು ಮಾತ್ರ ಸಾಕಿದೆ. ನಾನು ಆ್ಯಕ್ಚುಲಿ ಫೋಟೋದಲ್ಲಿ ಹಾಕಿದ್ರೆ ಅದು ಫೋಟೋಸ್ ನಾನು ಯಾವುದೋ ಹೊಸ್ತಿರುವಾಗ ಹಾಕಿದ್ದಾರೆ ಅಂದ್ಕೊಂಡಿದ್ದೆ. ಅಷ್ಟು ಇವಾಗ ಬರೋವಾಗ ಅಷ್ಟು ಇರಲಿಕ್ಕಿಲ್ಲ ಅಂತ. ಬಟ್ ರಿಯಲಿ ನೈಸ್. ಚೆನ್ನಾಗಿಟ್ಟಿದೆ. ಒಂಥರ ಪ್ರೀಮಿಯಮ್ ಅನಿಸುತ್ತೆ. ನಾನು ಲೈಕ್ ಈವನ್ ನಮ್ಮ ಬಜೆಟಲ್ಲಿ ಇರಲಿಲ್ಲ. ಈಗ ಫಸ್ಟಿಗೆ ನಾನು ಅದೇ ಫುಲ್ ಸ್ಟೋರಿ ಹೇಳ್ತೀನಿ ಇನ್ನು ವೈಲ್. ಸೊ ಏನಕ್ಕೆ ಆ್ಯಕ್ಚುಲಿ ಇದು ಚೂಸ್ ಮಾಡಿದ್ವಿ, ಇಲ್ಲಿ ಬಂದ್ವಿ ಅಂತ. ಬಟ್ ಇದು ಲೈಕ್ ಇಟ್ಸ್ ನಾಟ್ ಲೈಕ್ ಚೀಪ್ ಅಂತಲ್ಲ, ಬಟ್ ಇಟ್ಸ್ ನಾಟ್ ಟೂ ಕಾಸ್ಟ್ಲಿ ಕೂಡ. ಇಟ್ಸ್ ನೈಸ್. ಮಳೆ 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 ಹಾಂ ರೀಚ್ ಇದೆ. ಆ್ಯಕ್ಚುಲಿ ಒಂದು ಎಲ್ಲಿಂದಲೋ ಬಂದಿತ್ತು. ಮಗನೇ ಆ್ಯಕ್ಚುಲಿ ರೀಚ್ ಆಗಿ ಸುಮ್ಮನೆ ಒಂದು ಟ್ರೈಲೆಲ್ಲ ಹೋಗೋದು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಇಲ್ಲಿ ಬಂದಮೇಲೆ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಹೊರಗಡೆ ಹೋಗೋ ಥರ ಮನಸ್ಸಿಲ್ಲ. ಬಟ್ ಊಟ ಮಾಡ್ತೀವಿ, ಆಮೇಲೆ ವಿಲ್ ಪ್ಲ್ಯಾನ್ ಏನಾದ್ರು. ಈಗ ಫುಲ್ಲು ವೆಟ್ ಇರೋದೆಲ್ಲ ತೆಗೆದು ಫುಲ್ಲು ಫ್ರೆಶ್ ಆಗಿ ಇಲ್ಲಿ ಕೂತಿದೆ. ಇಟ್ಸ್ ನೈಸ್. ಆ್ಯಕ್ಚುಲಿ ಸಪ್ರೇಟ್ ಇದೆ ಎದುರುಗಡೆ. ನಾನು ಆ್ಯಕ್ಚುಲಿ ಹೇಳಬೇಕಿತ್ತು ಲೈಕ್ ನಾವು ಹೇಗೆ ಇಲ್ಲಿ ಬಂದ್ವಿ. ಇದು ನಿನ್ನೆಲ್ಲ ಮೊನ್ನೆ ಸ್ಟಾರ್ಟ್ ಮಾಡಿದ್ದೆ ಲೈಕ್ ಓಕೆ ವೀಕೆಂಡ್ ಎಲ್ಲರೂ ಹೋಗೋಣ ಅಂತ. ಸೊ ಈವನ್ ನಾನು ಫುಲ್ಲು ಇದರಲ್ಲೆಲ್ಲ ಹುಡುಕ್ತಾ ಇದ್ದೆ ಮ್ಯಾಪ್ ಇದರಲ್ಲಿ. ನನಗೆ ಆ್ಯಕ್ಚುಲಿ ನಾನು ಹೆಂಗೆ ಹುಡುಕ್ತಾ ಇದ್ದೆ ಅಂದರೆ ಫಸ್ಟ್ ರೂಟಲ್ಲ ಒಂದು ಯಾವ ಕಡೆ ಎಕ್ಸ್ಪ್ಲೋರ್ ಮಾಡದೇ ಇರೋ ಪ್ಲೇಸ್ ಕಡೆ ನೋಡಿ ಅಲ್ಲಿ ಹತ್ತಿರ ಇರೋ ಹೋಮ್ ಸ್ಟೇ ಆ ಥರ ನೋಡ್ತಾ ಇದ್ದೆ. ಸೊ ಫಸ್ಟಿಗೆ ಟುವರ್ಡ್ಸ್ ಸಕಲೇಶ್ಪುರಕ್ಕೆಲ್ಲ ಎಕ್ಸ್ಪ್ಲೋರ್ ಮಾಡದೇ ಇರೋ ಪ್ಲೇಸ್ ಕಡೆ ಎಲ್ಲ ನೋಡ್ತಾ ಇದ್ದೆ. ಬಟ್ ಪ್ರಾಬ್ಲಮ್ ಏನಂದರೆ ಈ ಎಲ್ಲ ಹೋಮ್ ಸ್ಟೇ ಆಗೋದೆಲ್ಲ ಪ್ರತಿ ಹೋಮ್ ಸ್ಟೇಯಲ್ಲಿ ಒಂಥರ ಹೆಂಗಿರುತ್ತೆ ಅಂದರೆ ಇಟ್ಸ್ ಲೈಕ್ ಒಂದು ರೂಮು ಒಂದು ಇಬ್ಬರು ಹೋಮ್ ಸ್ಟೇ ಥರ ಇರೋಲ್ಲ. ಇಟ್ಸ್ ಲೈಕ್ ಒಂದೊಂದು ರೂಮಲ್ಲಿ 4-5 ಬೆಡ್ ಹಾಕಿ ಒಂಥರ ದೊಡ್ಡ ರೂಮ್ ಮಾಡಿ. ಇಟ್ಸ್ ಮೋಸ್ಟ್ಲಿ ಈ ಥರ ಗ್ರೂಪ್ಗಳಿಗೆಲ್ಲ ಬರೋವರಿಗೆ ಟ್ರೆಕ್ಕಿಂಗ್ ಬರೋ ಆ ಥರ, ಮತ್ತು ಬಂದು ಪಾರ್ಟಿ ಆ ಥರ. ಲೈಕ್ ಐ ಆಮ್ ಓಕೆ ಓಕೆ ನೀವು ಗ್ರೂಪಲ್ಲಿ ಬಂದಾಗ ಯೂಶ್ವಲ್ ಲೈಕ್ ಈವನ್ ನಾವು ಗ್ರೂಪಲ್ಲಿ ಹೋದಾಗಲೂ ಪಾರ್ಟಿ. ಬಟ್ ಪ್ರಾಬ್ಲಮ್ ಏನಂದರೆ ಲೈಕ್ ವೆಸ್ಟರ್ನ್ ಘಾಟ್ಸ್ ಯೂಶ್ವಲಿ ನಾವು ಹೋಗೋದು ನಾನು ಬಾನು ಹೇಗಂದರೆ ಲೈಕ್ ಇಫ್ ವಿ ಗೋ ಟು ಯಾವ್ದಾದ್ರು ಒಂಥರ ಹೋಮ್ ಸ್ಟೇ ಆ ಥರ ಹೋದರೆ ನಾವು ಆ್ಯಕ್ಚುಲಿ ಒಂಥರ ಈ ಥರ ಹೊರಗಡೆ ಕೂತಾ ಇಲ್ಲ ಇನ್ನು ಒಂಥರ ಲೈಕ್ ವೆನೆವರ್ ವಿ ಸ್ಪೆಂಡ್ ಲೈಕ್ ವಿ ವಾಂಟ್ ಟು ಲೈಕ್ ಹೇಗೆ ಇದೆ ಆಲ್ರೆಡಿ ನೇಚರ್ ಹೆಂಗಿದೆ ಅದೇ ಥರ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಿ. ನಮಗೆ ಈ ಲೌಡ್ ಮ್ಯೂಸಿಕ್ ಅದು ಇದೆಲ್ಲ ಆಗಿ ಒಂಥರ ಡ್ಯಾನ್ಸ್ ಅದು ಇದೆಲ್ಲ ಒಂಥರ ಅದೆಲ್ಲ ಸಖತ್ ಇರಿಟೇಟ್ ಆಗುತ್ತೆ. ಒಂಥರ ಆದಷ್ಟು ಸೈಲೆಂಟಾಗಿ ಒಂಥರ ಪೀಸ್ಫುಲ್ ಆಗಿದ್ದರೆ ಚೆನ್ನಾಗಿರೋದು. ಬಟ್ ಪ್ರಾಬ್ಲಮ್ ಏನಂದರೆ ಈ ಥರ ಒಂಥರ ನೀವು ಹೋಮ್ ಸ್ಟೇ ಮಾಡಿ ಒಂದು ಆ ಥರ ಒಂದು 4-5 ದೊಡ್ಡ ರೂಮ್ ಮಾಡಿರ ಒಂಥರ ಗ್ರೂಪಾಗಿ ಬಂದರೆ ಸ್ಪೆಷಲಿ ಈ ಥರ ಆಲ್ರೆಡಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ನೀವು ಇಬ್ಬರೇ ಹೋಗ್ತೀರಾ ಅಥವಾ ಒಂದು 3
ಕೂತ್ರೆ ಲೈಕ್ ನಿಮಗೆ ತಲೆ ಹಾಳಾಗುತ್ತೆ. ಒಂಥರ ಇನ್ನೊಂದು ಕಡೆ ಫುಲ್ಲು ಗ್ರೂಪ್ ಅವ್ರದ್ದು ಫುಲ್ ಲೌಡಾಗಿ ಒಂಥರ ಮ್ಯೂಸಿಕ್ ಅದು ಕುಡಿದು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಐ ಮೀನ್ ಎನಿವೇ ಲೈಕ್ ಗೋವಾ ಅಂಥ ಪ್ಲೇಸಸ್ ಎಲ್ಲ ಓಕೆ ಪಾರ್ಟಿ ಪ್ಲೇಸಸ್, ಅಲ್ಲಿ ಹೋಗಿ ಪಾರ್ಟಿ ಮಾಡಿದ್ರು. ದಟ್ಸ್ ಆ್ಯಕ್ಚುಲಿ ಫಾರ್ ಪಾರ್ಟಿ. ಸ್ಪೆಷಲಿ ನಾನು ಎಲ್ಲ ತುಂಬ ಹೋಮ್ ಸ್ಟೇ ಆ್ಯಕ್ಚುಲಿ ನೋಡ್ತಾ ಇದ್ದೆ, ಖುಷಿ ಆಯಿತು ಕೆಲವೆಲ್ಲ ಹೋಮ್ ಸ್ಟೇ ಕಾಂಟ್ಯಾಕ್ಟ್. ಬಟ್ ಪ್ರಾಬ್ಲಮ್ ಏನಂದರೆ ಸಿ ದ್ಯಾಟ್ ಆ್ಯಕ್ಚುಲಿ ಆ ಫೋಟೋ ಎಷ್ಟಂದರೆ ಒಂದು ಹೋಮ್ ಸ್ಟೇದು ಇದರಲ್ಲಿ ಮ್ಯಾಪಲ್ಲೇ ಒಂಥರ ಫುಲ್ಲು ಕುಡಿದು ಎಲ್ಲ ತೂರಾಡ್ಕೊಂಡು ಡ್ಯಾನ್ಸ್ ಮಾಡೋದು ಅದೆಲ್ಲ ವೀಡಿಯೋ ಹಾಕಿದ್ದಾರೆ. ಲೈಕ್ ಶಿಟ್, ಯಾರು ನೋಡಿದರೆ ಯಾರು ಹೋಗೋದು, ಐ ಮೀನ್ ಆ ಥರ ಗ್ರೂಪ್ ಇದ್ದವ್ರು ಮಾತ್ರ ಹೋಗ್ತಾರೆ. ನಾನು ಟು ಬಿ ಆನೆಸ್ಟ್, ಈವನ್ ನೀವು ಒಂದು 4-5 ಜನ ಗ್ರೂಪ್ ಹೋಗಿ ಕುಡಿಯೋದು ಅಂತಿದ್ರು, ನಿಮಗಿಂತ ದೊಡ್ಡ ಗ್ರೂಪಲ್ಲಿ ಇನ್ನೊಂದು ಕುಡಿತಾ ಇದ್ದರೆ ವಿಲ್ ಗೆಟ್ ಅನ್ಕಂಫರ್ಟೇಬಲ್. ಅದು ನಾರ್ಮಲ್. ಅದು ಆ್ಯಕ್ಚುಲಿ ಅವ್ರದ್ದು ಜಾಸ್ತಿ ಹಾರಾಡ್ತಾಯಿದ್ರೆ ನೀವು ಎಲ್ಲಿ ಯಾರು ಹಾರಾಡೋಕ್ಕಾದ್ರೂ ಎಲ್ಲಿ ಕ್ಲಾಶ್ ಆಗುತ್ತೆ, ಅದೆಲ್ಲ ಕಿರಿಕ್. ಅಂಥ ಪ್ಲೇಸಸ್ ಎಲ್ಲ ಗೋವಾ ಅಂಥ ಪ್ಲೇಸಸ್ ಎಲ್ಲ ಫೈನ್, ಅದೆಲ್ಲ ಕುಡ್ದು. ಅಥವಾ ಮಂಗಳೂರು ಬಂದರು, ಲೈಕ್ ಇಫ್ ಯು ಹ್ಯಾವ್ ಲೈಕ್ ಬೀಚ್ ಹೌಸಸ್ ಅದಲ್ಲೆಲ್ಲ ಪಾರ್ಟಿ ಮಾಡಿದ್ರೆ ಇಟ್ಸ್ ಲೈಕ್ ಅ ಪಾರ್ಟಿ ಪ್ಲೇಸ್. ಐ ಹ್ಯಾಡ್ ಒನ್ ಆಫ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನಾವು ಒಂದ್ಸಲ ಒಂದು ಹೋಮ್ ಸ್ಟೇ ಹೋಗಿ ಕೂತಿದ್ದಾಗ ಹಂಗೆ ಆಗಿತ್ತು. ಲೈಕ್ ಅದರಲ್ಲಿ ಸಪ್ರೇಟ್ ಈ ಥರ ಇದಿತ್ತು. ಬಟ್ ನಾವೊಂದು ನೈಟ್ ಆ್ಯಕ್ಚುಲಿ ಒಳ್ಳೆ ಸ್ಕೈ ಇತ್ತು, ಒಂದು ಸೈಲೆಂಟಾಗಿ ನಾವು ಅಲ್ಲಿ ಕೂತು ಒಳ್ಳೆ ಸಂಜೆ ಹೊರಗಡೆ ಕೂತು ಒಂಥರ ಎಂಜಾಯ್ ದ ನೇಚರ್ ಅಂತ. ಅಂದರೆ ಒಂದು ಗ್ರೂಪ್ ಬಂತು, ಅದು ಪಾರ್ಟಿ ಇಸ್ ಫೈನ್, ಒಂಥರ ಫುಲ್ಲಾಗಿ ಗೊಬ್ಬರ ಆಡ್ಕೊಂಡು ಆಡ್ಕೊಂಡು. ಸೊ ನಮಗೆ ಆ್ಯಕ್ಚುಲಿ ಏನು ಪೀಸ್ಫುಲ್ ಆಗೋದು ಟೈಮ್ ಸ್ಪೆಂಡ್ ಅದು ಒಂಥರ ಲೌಡ್ ಆ ಬ್ಲೂಟೂತ್ ಸ್ಪೀಕರ್ ಹಾಕೊಂಡು ಲೈಕ್ ನೋ ಇದು ಆ ಬ್ಲೂಟೂತ್ ಸ್ಪೀಕರ್ ಇಟ್ಕೊಂಡು ಯಾರು ಬಂದರೆ ಅಂದರೆ ಲೈಕ್ ನನಗೆ ಐ ಲೂಸ್ ಆಲ್ ದ ಪೇಷನ್ಸ್. ಸ್ಪೆಷಲಿ ಲೈಕ್ ನಿಮ್ಗೆ ಏನಾದ್ರು ಮ್ಯೂಸಿಕ್ ಕೇಳಬೇಕಿದ್ರೆ ಅದು ಆಲ್ರೆಡಿ ಈವನ್ ಈ ಟ್ರೆಕ್ಕಿಂಗಲ್ಲೂ ನಾನು ತುಂಬ ಇದು ನೋಡಿದ್ದೀನಿ. ಕೆಲವರೆಲ್ಲ ಈ ಟ್ರೆಕ್ಕಿಂಗಲ್ಲಿ ಆ ಲೌಡ್ ಮ್ಯೂಸಿಕ್ ಇಟ್ಕೊಂಡು ಯಾವುದೋ ಒಂದು ಬ್ಲೂಟೂತ್ ಸ್ಪೀಕರ್ ಇಟ್ಕೊಂಡ್ಬರ್ತಾರೆ. ಲೈಕ್ ಕಮಾನ್, ಅದು ಫಸ್ಟ್ ಆಫ್ ಆಲ್ ಆ ಇಟ್ಕೊಂಡ್ಬರೋದು ಅವ್ರದ್ದು ಮ್ಯೂಸಿಕ್ ಟೇಸ್ಟು ಅಷ್ಟೇ ವರ್ಸ್ಟ್ ಇರುತ್ತೆ. ಏನು ಶೀಲಾಕಿ ಜವಾನಿ ಅಂಥದ್ದೆಲ್ಲ ಹಾಕ್ಕೊಂಡು ಬಂದಿರ್ತಾರೆ. ಅದ್ರ ಮೇಲೆ ಅಟ್ಲೀಸ್ಟ್ ನಿಮಗೆ ನಿಜ ಮ್ಯೂಸಿಕ್ ಕೇಳಬೇಕಂದ್ರೆ ಇಯರ್ಫೋನ್ ಹಾಕ್ಕೊಂಡು ಓಕೆ ಫೈನ್. ನಿಮ್ಮ ಆ ಮ್ಯೂಸಿಕ್ ಬೇರೆಯವ್ರಿಗೆ ಕೇಳೋ ಥರ ಅದು ಫುಲ್ ಲೌಡಲ್ಲಿ ಇಟ್ಕೊಂಡು ಅಲ್ಲಿ ಸ್ಪೀಕರ್ ಇಟ್ಕೊಂಡು ಏನಕ್ಕೆ ಬರ್ತೀರಾ? ಇಯರ್ಫೋನ್ ಇಟ್ಕೊಂಡು ಬನ್ನಿ. ಲೈಕ್ ನಿಮ್ಮ ಟ್ರೆಕ್ಕಿಂಗ್ ಮಾಡೋಕ್ಕೆ ಇರಬೇಕಂತ ಇದ್ರೆ ಈವನ್ ವೆಸ್ಟರ್ನ್ ಘಾಟ್ಸ್ ಬಂದಮೇಲೆ ಯು ಹ್ಯಾವ್ ಟು ಹ್ಯಾವ್ ದ್ಯಾಟ್ ನೇಚರನ್ನು ಫೀಲ್ ಮಾಡೋದು. ಈಗ ಇದನ್ನು ಇರಬೇಕು, ಆ ಸೈಲೆನ್ಸ್ ಅದೆಲ್ಲ ಎಲ್ಲಿ ನಿಮ್ಮ ಸಿಟಿಯಲ್ಲಿ ಸಿಗೋಲ್ಲ. ಆದಷ್ಟು ಲೈಕ್ ವೀಕೆಂಡ್ ಅವಾಯ್ಡ್ ಮಾಡೋದು. ಇನ್ನೊಂದು ಏನಂತ ಹೇಳಿದರೆ, ಈವನ್ ಇಫ್ ಲೈಕ್ ವೀಕೆಂಡ್ ಹೋದರೂ ಲೈಕ್ ಒಂಥರ ಆದಷ್ಟು ಎಲ್ಲರೂ ಹೋಮ್ ಸ್ಟೇ ವಿಚ್ ಹ್ಯಾಸ್ ಲೈಕ್ ಜಸ್ಟ್ ಒಂದು ಇವಾಗ 2-3 ರೂಮ್ಸ್ ಇದ್ದು, ನಾಟ್ ಲೈಕ್ ಈ ಥರ ಗ್ರೂಪ್ ತಗೊಳ್ಳೋರ ಥರ ಅಲ್ಲ, ಒಂಥರ ವಿದೌಟ್ ಗ್ರೂಪ್ಸ್ ಎಲ್ಲ ತಗೊಳ್ಳೋದೇ ಇರೋ ಥರ ರೂಮ್ಸ್ ಎಲ್ಲ ಹುಡ್ಕೊಂಡು ಹೋಗೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅದನ್ನು ಹುಡುಕ್ತಾ ಇದೆ. ಹುಡುಕಿ ಆಲ್ಮೋಸ್ಟ್ ಕೆಲವೆಲ್ಲ ಹೋಮ್ ಸ್ಟೇ ಸಿಕ್ತು. ಬಟ್ ಎಲ್ಲ ನನಗೆ ಅದೆಲ್ಲ ಎಲ್ಲೂ ಆ ಥರ ಒಂಥರ ಸಪ್ರೇಟ್ ಒಂದು ಹೋಮ್ ಸ್ಟೇ ಥರ ಇಲ್ಲ. ಇಟ್ಸ್ ನಾಟ್ ಯೂಶ್ವಲಿ, ಐ ಮೀನ್ ನಿಮ್ಗೆ ರೆಸಾರ್ಟ್ ಇರುತ್ತೆ, ಹೋಟೆಲ್ಸ್ ಇರುತ್ತೆ, ಈವನ್ ಡಾರ್ಮ್ಸ್ ಬೇರೆ ಏನೋ ಒಂದು ಕ್ಯಾಟಗರಿ ಬರುತ್ತೆ. ಅದು ಇಟ್ಸ್ ನಾಟ್ ಅ ಹೋಮ್ ಸ್ಟೇ. ಇಫ್ ಯು ಆರ್ ಲೈಕ್ ಒಂದು ಹೋಮ್ ಸ್ಟೇ ಎಲ್ಲ ಮನೆ ಹಾಕಿ ಒಂದು 25 ಜನ ಒಂದು ಗ್ರೂಪ್ ಥರ ಎಲ್ಲ ಆ್ಯಡ್ ಮಾಡೋದಾದರೆ ನಮ್ಮ ಬಜೆಟ್ ಇದ್ದಿದ್ದು ಕೂಡ ನಾವು ಒಂದು 1,500 ಪರ್ ಹೆಡ್ ಅಂತ ನೋಡ್ತಾ ಇದ್ವಿ ಫಸ್ಟಿಗೆ. ಅದರಲ್ಲಿ ಯಾವುದು ಐ ಮೀನ್ ಯೂಸ್ ಟು ಆ್ಯಕ್ಚುಲಿ ಅದು ಈಗ ಹೆಂಗೆ ರೇಟ್ ಚೇಂಜ್ ಆಗಿದೆ ಅಂದರೆ, ಫಸ್ಟ್ ಆವಾಗ ಬರೋ ಟೈಮಲ್ಲೆಲ್ಲ ಲೈಕ್ 1,500 ಒಳ್ಳೆ ಲೈಕ್ ಪರ್ ಹೆಡ್ ವಿತ್ ಫುಡ್ಡು ಒಳ್ಳೆ ಪ್ಲೇಸಸ್ ಎಲ್ಲ ಸಿಗ್ತಾಯಿತ್ತು. ಇವಾಗ ಹೆಂಗಿದೆ ಅಂದರೆ ಲೈಕ್ 2,500 ಮಿನಿಮಮ್ ಇತ್ತು. ಲಾಸ್ಟಿಗೆ ಸಾ ದಿಸ್ ಒನ್ ಆಮಂತ್ರಣ ಅಂತ ಅದು ರಿಟ್ರೀಟ್ ಹೋಮ್ ಸ್ಟೇ ಅಂತ ಇತ್ತು. ಸೊ ಐ ಥಾಟ್ ಓಕೆ ಹೋಮ್ ಸ್ಟೇ ಇರ್ಬೋದನ್ನು. ಫೋಟೋಸ್ ಎಲ್ಲ ಒಂಥರ ಸಖತ್ ಈ ಥರ ಇತ್ತು. ಬಟ್ ಒಂದು ಇಷ್ಟ ಆಯಿತು ಏನಂತ ಹೇಳಿದ್ರೆ, ಫೋಟೋದಲ್ಲಿ ಈ ಥರ ಸಪ್ರೇಟ್ ಇತ್ತು ಒಂಥರ ರೂಮ್ಸ್. ಸೊ ಅದಕ್ಕೆ ಅನ್ನಿಸ್ತು ಓಕೆ ಯೂಶಲಿ ಗ್ರೂಪ್ಸ್ ಬರೋಲ್ಲ, ಸೊ ಈಗ ಸಪ್ರೇಟು ರೂಮ್ಸ್ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಅ ಸಪ್ರೇಟೆಡ್ ಇದೆಯಲ್ಲ. ಸೊ ಹೊರಗಡೆ ಬಂದರೂ ಒಂದು 2-3 ಮೆಂಬರ್ಸ್ ಇದ್ದಿರುತ್ತಾರೆ, ಸೊ ಅಷ್ಟು ನಾಯ್ಸ್ ಇರೋಲ್ಲ. ಸೊ ಅದಕ್ಕೆ ಇದನ್ನು ಚೂಸ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ವೆನ್ ಐ ಕಾಲ್ ಮಾಡಿದ್ರೆ 3,500 ಪರ್ ಹೆಡ್. ಸೊ ಆಲ್ಮೋಸ್ಟ್ 7,000. ಇಟ್ಸ್ ಆ್ಯಕ್ಚುಲಿ ವೇ ಔಟ್ ಆಫ್ ಅವರ್ ಬಜೆಟ್. ಬಟ್ ಪ್ರಾಬ್ಲಮ್ ಏನಂದರೆ ಆ ಲಾಸ್ಟ್ ಮೂಮೆಂಟಲ್ಲಿ ನಿನ್ನೆವರೆಗೆ ಆದಾಗ ಲೈಕ್ ಹ್ಯಾಡ್ ಟು ಗೋ ಔಟ್. ಮಳೆ ಸ್ಟಾರ್ಟ್ ಆಗಿದೆ, ನಾನು ಮಳೆಯಿಂದ ಸ್ಟಾರ್ಟ್ ಆಗಿ ರೈಡೇ ಮಾಡಿಲ್ಲ. ಇವಾಗಲೂ ಕೂತ್ರೆ ಆಗಲ್ಲ ಅಂತೇಳಿ ಸಾಯಿಲೆ ಅಂತೇಳಿ 7,000 ಹೆಂಗೋ ಒಪ್ಪಿ ಬಂದ್ವಿ. ಬಟ್ ಮೀನ್ಸ್ ಎಲ್ಲ ನೋಡಿದರೆ ಎಲ್ಲ ಲೈಕ್ ಇಟ್ಸ್ ಆ್ಯಸ್ ಅಬೌವ್ ಎಕ್ಸ್ಪೆಕ್ಟೇಷನ್ ಸೋ ಫಾರ್. ಸೊ
ಸೊ ಚೆನ್ನಾಗಿದೆ. ಸೊ ದಟ್ಸ್ ಫೈನ್ ಅನಿಸುತ್ತೆ. ಲೈಕ್ ಇಟ್ಸ್ ನೈಸ್ ಸೋ ಫಾರ್, ಚೆನ್ನಾಗಿದೆ. ಎಸ್ ಓಕೆ, ಟೂ ಮಚ್ ಮಾತಾಡಿದೆ. ಬಟ್ ಐ ವಾಂಟೆಡ್ ಟು ಆ್ಯಕ್ಚುಲಿ ಇದೊಂದು ಹೋಮ್ ಸ್ಟೇ ಬಗ್ಗೆ ನನಗೆ ಅಂತ ಶೇರ್ ಮಾಡಬೇಕಿತ್ತು. ನಿಮಗೂ ಆ ಥರ ಏನು ಎಕ್ಸ್ಪೀರಿಯನ್ಸ್, ನಿಮ್ಮದು ಹೋಮ್ ಸ್ಟೇ ಯಾವುದಿದೆಲ್ಲ ನನಗೆ ಆ್ಯಕ್ಚುಲಿ ಲೆಟ್ ಮಿ ನೋ. ಆ್ಯಂಡ್ ನಿಮಗೆ ಆ ಥರ ಯಾವ್ದಾದ್ರು ಒಳ್ಳೆ ಹೋಮ್ ಸ್ಟೇ ವಿತ್ಸ್ ಲೈಕ್ ಒಂಥರ ಪ್ರಾಪರ್ ಇದು ಒಂದು ಐ ಮೀನ್ ದೆರ್ ಆರ್ ಕೆಲವು ಹೋಮ್ ಸ್ಟೇ ಇದೆ. ನಾನು ದಾಂಡೇಲಿ ಹತ್ರ ಒಂದು ಹೋಮ್ ಸ್ಟೇ ಹೋಗ್ತೀನಿ ಯೂಶ್ವಲಿ. ಹೋದಾಗ ಅವ್ರು ಹೆಂಗಂದರೆ ಲೈಕ್ ಹಿ ಹ್ಯಾಸ್ ಇನ್ಸ್ಟ್ರಕ್ಷನ್ಸ್ ಬೋರ್ಡ್ ಎದುರುಗಡೆ ಲೌಡ್ ಮ್ಯೂಸಿಕ್ ಅಲೌಡ್ ಇಲ್ಲ, ಒಂಥರ ನೇಚರ್ಗೆ ಇದು ಮಾಡೋ ಥರ ಇರಬೇಕು, ಆ ಥರ ಲೈಕ್ ಪ್ರಾಪರ್ ಒಂಥರ ಇನ್ಸ್ಟ್ರಕ್ಷನ್. ಪ್ಲಸ್ ಅವ್ರದ್ದು ರೂಮ್ ಕೂಡ ಹಾಗೆ ಒಂದು ಸಪ್ರೇಟ್ ದೂರ ರೂಮು, ಅದಕ್ಕೆ ಒಂದು ಸಪ್ರೇಟ್ ಎದುರುಗಡೆ ಪೋರ್ಟಿಗೆ. ಬಟ್ ಆ ಥರ ಇದ್ದರೆ ಒಂಥರ ಲೈಕ್ ಇಟ್ ಫೀಲ್ಸ್ ಗುಡ್ ಅಟ್ಲೀಸ್ಟ್. ಅಥವಾ ಮನೆಯಲ್ಲಾದರೂ ಪರವಾಗಿಲ್ಲ, ಲೈಕ್ ಇನ್ನೊಂದೇ ಎಲ್ಲ ಒಂದು ಕಡೆ ಕುದುರೆಮುಖದ ಮನೆಯಲ್ಲಿ ಹೋಗಿ ಕೂತಿದ್ವಿ. ಅದು ಹೇಗಂದರೆ ಲೈಕ್ ಪ್ರಾಪರ್ ಅವ್ರ ಮನೆಯೇ, ಅವ್ರ ಮನೆಯಲ್ಲೇ ಒಂದು ಕಡೆ ಇನ್ನೊಂದು ರೂಮನ್ನು ಅವರು ಈ ಥರ ಹೋಮ್ ಸ್ಟೇ ಥರ ಕೊಡ್ತಾರೆ. ಸೊ ದ್ಯಾಟ್ಸ್ ಆ್ಯಕ್ಚುಲಿ ಗುಡ್. ಲೈಕ್ ಒಂದು 2-3 ಜನ ತಗೋತಾರೆ ಅಷ್ಟೇ. ಸೊ ದ್ಯಾಟ್ ಈಸ್ ಆಲ್ಸೋ ಲೈಕ್ ನೈಸ್, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದು ಆ್ಯಕ್ಚುಲ್ ಪ್ರಾಪರ್ ಹೋಮ್ ಸ್ಟೇ. ಐ ಮೀನ್ ಅದಕ್ಕೆ ಲೈಕ್ ಇಫ್ ಯು ಹ್ಯಾವ್ ಎನಿ ಸಜೆಷನ್ ಆ ಥರ ಲೈಕ್ ಇನ್ ಬಜೆಟಲ್ಲೇ ಏನಾದ್ರು ಸಪ್ರೇಟಾಗಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಹೋಮ್ ಸ್ಟೇ, ನಾಟ್ ಲೈಕ್ ಒಂಥರ ಗ್ರೂಪ್ ಅದು ಇದೆಲ್ಲ ತೊಗೊಳ್ಳೋ ಥರ ಇರೋದೇ ಇರೋ ಆ ಥರ ಏನಾದ್ರು ಆಪ್ಷನ್ಸ್ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ. ಹೋಗೋಣ, ಅಲ್ಲಿ ಹೋಗಿ ಒಂಥರ ಸುತ್ತಮುತ್ತ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು ಚೆನ್ನಾಗಿರುತ್ತೆ. ಸೊ ಇದು ಕೆಫೆ, ಇಲ್ಲಿ ಊಟ ಎಲ್ಲ ಇಲ್ಲಿಂದಲೇ ಇದೆ, ಎಲ್ಲ ಆಪ್ಷನ್ ಇದೆ ಆ್ಯಕ್ಚುಲಿ. ಫಿಶ್ ಕರಿ ಇದೆ, ಅಕ್ಕಿ ರೋಟಿ, ಪಲ್ಯ, ಸೂಪ್ ಇದೆ. ಜನವನ ಚಿಕನ್ ಮೋಸ್ಟ್ಲಿ ನೈಟಿಗೆ ಇರ್ಬೋದು. ಜನ ಸ್ವಲ್ಪ ಡಿಸಪಾಯಿಂಟೆಡ್ ಚಿಕನ್ ಇಲ್ಲ ಅಂತ. ಓಕೆ, ಫಿಶ್ ಫ್ರೈ ಬೇರೆ ಇದೆ. ಫ್ರೈ ಆದರೆ ತಿಂತಾಳೆ ಅವಳು, ನಾರ್ಮಲ್ ಮೀನು ತಿನ್ನಲ್ಲ. ಹಿಂಗಿದೆ ಪ್ರಾಪರ್ಟಿ. ಯಾರ್ದೋ ದುಡ್ಡು ಎಲ್ಲವನ್ನ ಜಾಸ್ತಿ. ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅಂತ ಬಂದು ಕೂತಿರೋದು ಕಾಲ ಮೇಲೆ ಕಾಲಾಗಿ. ನಾನಾಗ ಕೊಡೋದಿಲ್ಲ, ನೀವೇ ನೋಡು. ಓ ಇಲ್ಲ ಹೆಚ್ಚಿಯ ನಮ್ಮ ಮನೆ ತಗೋದಾರೆ. ಏನಾಗಲಿ ಅವ್ರ ಸ್ವಲ್ಪ ಬಾರ್ಗೇನ್ ಮಾಡಿ ನನ್ನ ಬೈಕ್ ಒಂದು ಇಲ್ಲೇ ಇಡಬೇಕು ಎದುರುಗಡೆ ಅಂತ ಹೇಳಿ. ಸೊ ಇಲ್ಲಿ ತಂದು ನಿಂತೀನಿ. ಯೂಶ್ವಲಿ ಬೈಕ್ ಮೋಸ್ಟ್ಲಿ ಇಲ್ಲ ಅಲ್ಲಿದೆ ಪಾರ್ಕಿಂಗ್. ಬಟ್ ನಾವೊಂದು ಕೇಳಿಲ್ಲ ಆ್ಯಕ್ಚುಲಿ, ತಂದು ನಿಲ್ಲಿಸಿದ್ದೀವಿ. ಎಲ್ಲೇರೋ ತೆಗ್ದು ಆ ಕಡೆ ನಿಲ್ಲಿಸಿ ಅಂದರೆ ಆ ಕಡೆ ನಿಲ್ಲಿಸ್ಬೇಕು. ಬಟ್ ನೈಸ್, ಒಂಥರ ಎಲ್ಲ ಒಳ್ಳೆ ಸೆಟಪ್ ಮಾಡಿದ್ದಾರೆ ಅಂದರೆ ಇಟ್ಸ್ ಬ್ಯೂಟಿಫುಲ್. ಇಟ್ಸ್ ಕಾಸ್ಟ್ಲಿ, ಪರವಾಗಿಲ್ಲ, ಬಟ್ ಓಕೆ, ಇವತ್ತೊಂದು ರಾಜರ ಥರ. ಓಕೆ, ಸ್ವಲ್ಪ ಆ್ಯಕ್ಚುಲಿ ಮಳೆ ಬಿಟ್ಟು ಇವಾಗ ಮಳೆ ಹಿಡಿದ್ರು. ಇಲ್ಲ ಒಂದು ಸ್ವಲ್ಪ ರೌಂಡ್ ಹೋಗಿ ಬರ್ತೀನಿ, ಜಾಸ್ತಿ ದೂರ ಇಲ್ಲ. ಸುಮ್ಮನೆ ಇಲ್ಲೊಂದು ಯಾವಾಗ ಮಾರ್ಕ್ ಮಾಡಿದ್ದೆ ಒಂದೊಂದು ಪ್ಲೇಸ್, ಸುಮ್ಮನೆ ಆ ಕಡೆ ಹೋಗಿ ನಾನು ಆಫ್ ಮಾಡೋದಿಲ್ಲ. ಓಕೆ, ಇಲ್ಲೇ ಒಂದು ಆ ಕಡೆ ಮಾರ್ಕ್ ಮಾಡಿದ್ದೆ, ಗೊತ್ತಿಲ್ಲ ಆ ಕಡೆ ಏನಾದ್ರು ಇದೆಯಾ ಅಂತ. ಒಂದು ಆ್ಯಕ್ಚುಲಿ ಒಂದು ನದಿ ಇದ್ರ ಹತ್ರ ಹೋಗುತ್ತೆ, ನಾಟ್ ಶ್ಯೂರ್, ನೋಡೋಣ. ಎಡೆಂಡ್ ಹೋಗುತ್ತೆ ಮೋಸ್ಟ್ಲಿ. ಮರ ಬೇರೆ ಬಿದ್ದಿದೆ. ರೀಸೆಂಟಾಗಿ ಬಿದ್ದಿರೋದು, ಬಟ್ ಎಷ್ಟು ಕನ್ವೀನಿಯೆಂಟಾಗಿ ಬಿದ್ದಿದೆ ಅಂದರೆ ಆ ಕಡೆ ಹೋಗೋ ಥರ ಬಿದ್ದಿದೆ. ಬಟ್ ಆ ಕಡೆ ಹೋದ್ಮೇಲೆ ಎಲ್ಲಾರು ಇದಾದರೆ ಕತೆ. ವಾಪಸ್ ಬರ್ತಾ
ಕಷ್ಟ. ಯಾವುದೋ ಒಂದು ರೋಡು ನೀರು ಹತ್ರ ಹೋಗುತ್ತೆ. ಒಳ್ಳೆ ಫಾರೆಸ್ಟ್ ಥರ ಏನಿದೆ. ಆ ಕಡೆ ಈ ಕಡೆ ಹೋದಾಗ ಕಾಣುತ್ತೆ. ಗುಂಡಿಗೆ ಹೊಡ್ಕೋತಿತ್ತು ಏನಿದೆ ಅಂತ ಹೇಳಿ. ಇಲ್ಲೇನಿಲ್ಲ ಆ್ಯಕ್ಚುಲಿ, ದೊಡ್ಡ ಆ ಕಡೆಯಿಂದ ಹೋಗೋದಿಕ್ಕೇನು. ಈ ಬೈಕ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ಬೈಕ್ ಎಲ್ಲರೂ ಈ ಥರ ಇದಾದರೆ ತಿರುಗಿಸೋದೇ ಕಷ್ಟ. ಅರ್ಜೆಂಟಾಗಿ ಏನಾದ್ರು ಬಂತು ತಿರುಗಿಸೋದು ಅಂತ ಹೇಳಿದ್ರೆ ಅರ್ಧ ಗಂಟೆ ಬೇಕು ತಿರುಗಿಸೋಕ್ಕೆ. ಬೈಕ್ ಬಿಟ್ಟು ಓಡೋದೇ ಬೆಟರ್ ಅದಕ್ಕಿಂತ. ಇಲ್ಲೆಲ್ಲ ಯಾರು ಅಡ್ಡ ಬಂದರೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಗ್ಯಾರಂಟಿ. ಇದು ಶರಾವತಿ ಬ್ಯಾಕ್ ವಾಟರ್ಸ್ ಥರನೇ ಇದೆ ಆ್ಯಕ್ಚುಲಿ. ಮಳೆಗಾಲ ಪ್ರಾಬ್ಲಮ್ಸ್ ಎಲ್ಲ ಇದೆ. ಫುಲ್ಲು ಫಾಗ್ ಆಗಿ ಅದೇನು ಕಾಣ್ತಾ ಇರಲಿಲ್ಲ ಮೋಸ್ಟ್ಲಿ ನಿಮಗೆ ಬಂದಿರೋದು. ಸೊ ಅಲ್ಲಿಂದ ಫುಲ್ಲು ಒಂಥರ ಅದು ಫುಲ್ ಫಾರೆಸ್ಟ್ ಒಳಗಡೆ ಬಂದೆ. ಸುಮ್ಮನೆ ಬಣ್ಣ ಧೈರ್ಯ ಮಾಡ್ಕೊಂಡು ಬಂದೆ. ಬಟ್ ಸ್ಕೇರಿ ಇತ್ತು ಸ್ವಲ್ಪ. ಬಟ್ ನೈಸ್. ಇಲ್ಲಿ ಬಂದರೆ ಒಳ್ಳೆ ವೀವು. ಇದೊಂಥರ ನಮ್ಮ ಶರಾವತಿ ಬ್ಯಾಕ್ ವಾಟರ್ಸ್ ಥರನೇ ಇದೆ ಆ್ಯಕ್ಚುಲಿ. ಅದಕ್ಕೆ ಕನೆಕ್ಟ್ ಆಗುತ್ತಾ ಇಲ್ವೋ ಕರೆಕ್ಟಾಗಿ ಐಡಿಯಾ ಇಲ್ಲ. ಬಟ್ ನೈಸ್. ಯಾರಿಲ್ಲ ಇಲ್ಲಿ. ಒಂಥರ ಈ ಎಂಡ್ ಇಲ್ಲಿವರೆಗೆ ದಾರಿ, ಅದು ನಡ್ಕೊಂಬರೋ ದಾರಿ ಥರ ಇದೆ. ಸುಮ್ಮನೆ ನಡ್ಕೊಂಬಂದೆ. ಇಟ್ಸ್ ನೈಸ್. ಆಫ್ ಅಂದರೆ ಬಾನು ಕೂಡ ಬಂದಿಲ್ಲ. ಬಟ್ ಅವಳಲ್ಲಿ ಕೂರಕ್ಕೆ ಹೇಳಿದೆ. ಬಿಕಾಸ್ ನಾನು ಟ್ರೈಲ್ಸ್ ಹೋಗ್ತಾ ಇರ್ತೀನಿ. ಈ ಥರ ಒಳಗಡೆ ಹೋಗುವಾಗ ಒಬ್ಬನೇ ಹೋದರೆ ಬೆಟರ್. ಮತ್ತೊಂದೇನೆಂದರೆ ಲೈಕ್ ನನಗೂ ಸ್ವಲ್ಪ ಇದು ಬೈಕ್ ಆಫ್ ರೋಡಲ್ಲಿ ಸ್ವಲ್ಪ ಎದ್ದು ನಿಂತು ರೈಡ್ ಮಾಡೋಕ್ಕೆಲ್ಲ ಆಗಲ್ಲ ಆ್ಯಕ್ಚುಲಿ ಪಿಲೇನಿದ್ರೆ. ಏನಿವೆ ಸೊ ಒಂಥರ ಒಳ್ಳೆ ಟ್ರೈಲ್ ಎಕ್ಸ್ಪೀರಿಯೆನ್ಸ್ ಆಯ್ತು. ನಾನು ಆ ಕಡೆ ಏನಾದ್ರು ಬೇರೆ ರೂಟ್ ಇದೆಯಾ ನೋಡ್ತೀನಿ. ನೈಸ್. ಬಂದರೆ ಸಾಕ ಚೆನ್ನಾಗಿರೋ ವ್ಯೂ ಥರ ಇದೆ. ಓ ಬ್ಯೂಟಿ. ಎಲ್ಲ ನೀರು ಬರ್ತಾ ಇದೆ. ಇನ್ನು ಮೋಸ್ಟ್ಲಿ ಇದೆಲ್ಲ ಫುಲ್ ಆಗುತ್ತೆ ಮೋಸ್ಟ್ಲಿ ಒಂದು ಟೈಮಲ್ಲಿ. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲೊಂದು ಕಲ್ಲು ನಿಲ್ಲೋಕ್ಕೆ. ಬೈಕಿಂದ ಒಳ್ಳೆ ವ್ಯೂ ಬೇರೆ ಸಿಗುತ್ತೆ. ಬಂದಿರೋ ರೋಡು ಬಂದರೆ ಆಲ್ಮೋಸ್ಟು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಆ್ಯಕ್ಚುಲಿ. ಬಟ್ ವ್ಯೂ ಹೆಂಗಿದೆ ಅಂದರೆ ಬ್ಯೂಟಿಫುಲ್. ಸಾಕ ಚೆನ್ನಾಗಿದೆ. ಈ ರೋಡ್ ಇನ್ನೂ ಆ ಕಡೆ ಹೋಗ್ತಾ ಇದೆ. ನಂಗೆ ಅದು ಎಲ್ಲವರೆಗೂ ಹೋಗುತ್ತೆ ಗೊತ್ತಿಲ್ಲ. ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ. ಚೆಕ್ ಮಾಡೋಣ ಅಂದರೆ
ಮಳೆ ಒಂಥರ ಬರ್ತಾನೆ ಇದೆ. ಮಳೆಗಾಲ ಶುರುವಾಗಿದೆ. ಸ್ಪೀಡಿ ಎಲ್ಲವರೆಗೆ ಹೋಗುತ್ತೆ? ಎಲ್ಲವರೆಗೆ ಹೋಗುತ್ತೆ ಇದು ರೋಡು? ಈ ರೋಡು ಓ ಶಿವಮೊಗ್ಗ ಹೋಗುತ್ತಾ? ನಾನೆಲ್ಲ ಡೆಡ್ ಎಂಡ್ ಸಿಗುತ್ತೆ ಅನ್ಕೊಂಡು. ಇಲ್ಲ ಅಲ್ವಾ? ಓ ಹಾಂ ಹಾಂ ಓಕೆ. ನಾವು ನಾ ಇಲ್ಲಿ ನಿಂತಿದ್ದೆ ಒಂದು ಹೋಮ್ ಸ್ಟೇಯಲ್ಲಿ, ಸುಮ್ಮನೆ ತಿರುಗಾಡ್ಕೊಂಡು ಈ ಕಡೆ ಬಂದೆ. ಅದು ಇದು ಎಲ್ಲ ಈ ಕಾಡು ಇಷ್ಟೇನಾ? ಈ ಮುಂದೆ ಕಾಡೇನಿಲ್ಲ, ಒಂದು ಸ್ವಲ್ಪ ಒಂದು 2 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹೋದರೆ ಕೈಮರ ಸಿಗುತ್ತೆ. ಓಕೆ ಓಕೆ ಸರಿ ಸರಿ ಓಕೆ ಥ್ಯಾಂಕ್ ಯು. ಒಂಥರ ಹೆಂಗಿದೆ ಅಂದರೆ ಒಂಥರ ಫುಲ್ಲು ರೋಡು ಒಂಥರ ಒಂದು ಬೈಕ್ ಹೋಗೋ ಅಷ್ಟೇ ರೋಡ್ ಥರ ಮಾಡಿ ಸಾಕ ಚೆನ್ನಾಗಿದೆ ಆ್ಯಕ್ಚುಲಿ. ಒಂಥರ ಫುಲ್ ಕ್ಯಾನೋಪಿ ಬಂದು ಹೋಗ್ತಾ ಆ್ಯಕ್ಚುಲಿ ಒಂಥರ ಹೆದರಿಕೆನೂ ಆಗುತ್ತೆ, ಲೈಕ್ ಯಾರು ಇಲ್ವೇನೋ ಈ ರೋಡಲ್ಲಿ ಅಂತೇಳಿ. ಚೆನ್ನಾಗಿದೆ, ನೈಸ್, ಒಳ್ಳೆ ಅಡ್ವೆಂಚರಸ್ ಆ್ಯಕ್ಚುಲಿ. ಎಷ್ಟು ದೂರ ನೋಡಿದ್ರು ಬ್ಯೂಟಿಫುಲ್. ಓಕೆ, ಐ ಥಿಂಕ್ ಮೋಸ್ಟ್ಲಿ ಇಲ್ಲಿಗೆ ರ್ಯಾಪ್ ಅಪ್. ನಂದು ಇವತ್ತಿದ್ದು ಎಕ್ಸ್ಪ್ಲೋರೇಷನ್ ಎಲ್ಲ ಮುಗಿಯುತ್ತೆ. ಆಲ್ಮೋಸ್ಟ್ 5:30 ಆಗ್ತಾ ಬಂತು. ಇನ್ನೇನು ಕತ್ಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೊಂದು ಪ್ಲೇಸ್ ಲಾಸ್ಟ್ ಇಲ್ಲಿ ನಿಲ್ಲಿಸಿದ್ದೆ. ಇದೊಂಥರ ಇದೆಲ್ಲ ಆ್ಯಕ್ಚುಲಿ ಇಲ್ಲಿ ರೋಡ್ ಇದೆ, ಬಟ್ ಇಫ್ ಯು ಸಿ ಸ್ವಲ್ಪ ದಿವಸದಲ್ಲಿ ಐ ಥಿಂಕ್ ಇದು ನೀರು ಫುಲ್ ಮೇಲ್ಗಡೆ ಬರುತ್ತೆ. ನೀವು ಅಲ್ಲಿ ನೋಡಿದರೆ ಅದು ಆ್ಯಕ್ಚುಲಿ ಈ ಪಾಯಿಂಟನ್ನು ಪರಮಾತ್ಮ ಮೂವಿ ಶೂಟಿಂಗ್ ಕೂಡ ಇಲ್ಲೇ ಆಗಿದೆ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೂವಿ ಪರಮಾತ್ಮ ಶೂಟಿಂಗ್ ಸ್ಪಾಟ್ ಅಂತಲೂ ಆ್ಯಕ್ಚುಲಿ ಮಾರ್ಕ್ ಮಾಡಿದ್ದಾರೆ. ಎಕ್ಸಾಕ್ಟ್ ನನಗೆ ಯಾವ ಸೀಕ್ವೆನ್ಸ್ ಇಲ್ಲಿ ಶೂಟ್ ಆಗಿದೆ ಅಂತ ಗೊತ್ತಿಲ್ಲ. ನೈಸ್, ಒಂಥರ ಸಖತ್ ಪೀಸ್ಫುಲ್ ಇದೆ. ಎಲ್ಲೂ ನಿಮ್ಮ ಮನೆ ಅದೆಲ್ಲ ನೋಡೋಕ್ಕೆ ಸಿಗಲ್ಲ, ಇದೆಲ್ಲ ನೀರಲ್ಲಿ ಮುಳುಗಿರೋ, ಯೂಶ್ವಲ್ ಮುಳುಗಿರುತ್ತೆ. ಇವಾಗ ಇನ್ನು ಮಳೆ ಸ್ಟಾರ್ಟ್ ಆಗಿದ್ದಷ್ಟೇ. ವೆದರ್ ಹೆಂಗಿದೆ ನೋಡಿ, ಸಖತ್ ಆಸಮ್. ಹ್ಯಾಪಿ ಹ್ಯಾಪಿ ಹ್ಯಾಪಿ. ಫೈನಲಿ ಎಷ್ಟು ಬಿಸಿಲು ಅದು ಇದೆಲ್ಲ ಇತ್ತು, ಫೈನಲಿ ಮಳೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹೊರಗೆ ಹೋಗೋ ಥರ ಇದೆ ಆ್ಯಂಡ್ ಇಟ್ಸ್ ಲೈಕ್ ಬ್ಯೂಟಿಫುಲ್ ಆಲ್ರೆಡಿ. ಇನ್ನೂ ಐ ಥಿಂಕ್ ಇನ್ನೂ ಸ್ವಲ್ಪ ಟೈಮ್ ಹೋದರೆ ಫುಲ್ ಈ ವಾಟರ್ ಫಾಲ್ಸ್ ಅದು ಇದೆಲ್ಲ ಫುಲ್ಲಾಗ ಸ್ಟಾರ್ಟ್ ಆಗುತ್ತೆ. ಒಂಥರ ಪ್ರತಿ ರೋಡಲ್ಲೂ ಒಂದು ವಾಟರ್ ಫಾಲ್ ಥರ ನೋಡೋಕ್ಕೆ ಸಿಗುತ್ತೆ. ಸೊ ಒಂಥರ ಇನ್ನೂ ಈವನ್ ಎಕ್ಸೈಟಿಂಗ್. ಬಟ್ ಎಸ್, ಮಾನ್ಸೂನ್ ಬಂದರೆ ಒಂಥರ ನಿಮಗೆ ಇರೋ ಜಾಗಗಳನ್ನು ಕೂಡ ಅಂದರೆ ಒಂಥರ ನಾನು ಇವತ್ತು ಆ್ಯಕ್ಚುಲಿ ಅನ್ಕೋತಿದ್ದೆ, ಲೈಕ್ ನಾರ್ಮಲ್ ಹೋಗೋ ಒಂಥರ ದಿನ ಹೋಗೋ ಬರೋ ರೂಟ್ ಕೂಡ ಮಳೆ ಬಂದರೆ ಅದು ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಇಟ್ಸ್ ಲೈಕ್ ಒಂಥರ ಬ್ಯೂಟಿಫುಲ್. ನಾನು ಇವತ್ತು ಬರೋವಾಗಲೂ ಲೈಕ್ ನಾವು ಆ ರೂಟಲ್ಲಿ ಕೆಲವು ಸಲ ಬಂದಿದ್ವಿ, ಬಟ್ ದ ಮೊಮೆಂಟಲ್ಲಿ ಒಂಥರ ಮಳೆ ಫಾಗ್ ಎಲ್ಲ ಇದ್ದಾಗ ಒಂಥರ ಸಖತ್ ಖುಷಿ ಆಗುತ್ತೆ. ಇಟ್ಸ್ ಲೈಕ್ ಒಂಥರ ಅದರ ಒಂಥರ ಏನು ಹೇಳ್ತಾರೆ, ನಾರ್ಮಲ್ ಇರೋದು ಒಂಥರ ಎಕ್ಸಾಟಿಕ್ ಥರ ಕಾಣುತ್ತೆ. ಆಸಮ್. ಓಕೆ, ನಮ್ಮದು ಸಂಜೆದೊಂದು ಟೀ ಎಲ್ಲ ಮುಗಿಸಿ ಈಗ ಸುಮ್ಮನೆ ಒಂದು ವಾಕ್ ಹೋಗ್ತೀವಿ. ಇವ್ರದ್ದು ತೋಟ ಎಲ್ಲ ಇದೆ, ಸೊ ಸುಮ್ಮನೆ ಒಂದು ರೌಂಡ್ ಹೀಗೆ ವಾಕ್ ಹೋಗಿ ಆಮೇಲೆ ಆಲ್ಮೋಸ್ಟ್ ಇವತ್ತಿದ್ದು ಇಲ್ಲಿಗೆ ಆಗುತ್ತೆ. ವೈನಿಗೆ ಇನ್ನೇನು ಮೋಸ್ಟ್ಲಿ ಇರೋಲ್ಲ, ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ ಬೇಕಾದ್ರೆ ನೈಟ್. ಬಟ್ ಎಷ್ಟು ಫುಲ್ ಕ್ಲೌಡ್ ಇರೋದಕ್ಕೆ ಇಲ್ಲ ಅಂದರೆ ಆ್ಯಕ್ಚುಲಿ ನೈಟ್ ಲ್ಯಾಪ್ಸ್ಗೆಲ್ಲ ಸಕ್ಕತ್ತು ಒಳ್ಳೆ ಪ್ಲೇಸ್ ಅದು. ವಿಲ್ ಸಿ ಕಪಲ್ಸ್ ಅಥವಾ ಲೈಕ್ ಎಲ್ಡರ್ಲಿ ಫ್ಯಾಮಿಲಿ ಅವ್ರಿಗೆಲ್ಲ ಬಂದು ಈ ಥರ ಕೂರೋದು ಅಂತ ಹೇಳಿದ್ರೆ ಲೈಕ್ ರಿಯಲಿ ನೈಸ್, ರಿಯಲಿ ಗುಡ್. ಒಳ್ಳೆ ಟ್ರೀಟ್ ಮಾಡ್ತಾರೆ. ಅವ್ರದ್ದು ಓನರ್ ಕೂಡ ವಾಸ್ ರಿಯಲಿ ನೈಸ್ ಆ್ಯಂಡ್ ಒಂಥರ ಫುಡ್ ಎಲ್ಲ ಸಖತ್ ಚೆನ್ನಾಗಿದೆ ಸೋ ಫಾರ್ ನೈಟ್. ಓ ಇದು ನೋಡ, ನೈಸ್ ಬೀಚ್ ಬರಜ್ಜಿ ಮುಲ್ಪ ಮೋಸ್ಟ್ಲಿ ನೈಸ್. ಓ ಕೆರೆ ಇದೆ, ಕೆರೆ ತಾವರೆ ಕೆರೆ. ಓ ಇಲ್ಲಿಂದ ಎಲ್ಲ ತೆಗ್ದಲ್ಲ ಅಲ್ಲಿ ತಗೊಂಡು. ಓ ಇದೇ ಅಂತ ಕೆರೆ ಅವ್ರಿಗೆ ಮೀನು ಅಂತ. ಇಟ್ಸ್ ರಿಯಲಿ ವರ್ತ್ ಇಟ್.
$3,500 ಪರ್ ಹೆಡ್ಗೆ. ಲೈಕ್ ಇಫ್ ಯು ಕುಡ್ ಸ್ಪೆಂಡ್ ಇಲ್ಲಿ ಬಂದು ಒಂಥರ ಕೆಲವೆಲ್ಲ ಪ್ಲೇಸಸ್ ಇದೆ ನೋಡೋ ಅಂಥದ್ದು ಹತ್ರ ಎಲ್ಲ. ಅದಿಲ್ಲ ಅಂದರೂ ಲೈಕ್ ಜಸ್ಟ್ ಒಂದು ಚಿಲ್ ಮಾಡೋಕ್ಕೆಲ್ಲ ದಿಸ್ ಪ್ಲೇಸ್ ಇಸ್ ನೈಸ್. ಸೊ ಎನಿವೆ ಅವ್ರದ್ದು ಡೀಟೇಲ್ ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ. ಸೊ ನೀವು ಹೋದರೆ ನಾವು ರೆಫರ್ ಮಾಡಿದ್ದು ಅಂತೇಳಿ. ದಟ್ಸ್ ಆಲ್. ವಿಲ್ ಬಿ ರ್ಯಾಪಿಂಗ್ ಅಪ್ ಹಿಯರ್. ಆಮೇಲೆ ನಾಳೆ ನೋಡ್ತೀವಿ ಹೆಂಗಾಗುತ್ತೆ ಅಂತೇಳಿ. ಚೆನ್ನಾಗಿ ಏನಾದ್ರು ಇದ್ದರೆ ವಿಲ್ ಪೋಸ್ಟ್, ಇಲ್ಲ ಅಂದರೆ ಇಲ್ಲಿಗೆ ಮುಗಿಯುತ್ತೆ. ಮಾನ್ಸೂನ್ ರೈಡ್ ಸ್ಟಾರ್ಟ್ ಆಗಿದೆ, ಮಳೆ ಶುರುವಾಗಿದೆ, ಮಾತು ಶುರುವಾಗ್ತಾ ಇದೆ. ಲೆಟ್ಸ್ ಗೋ.